ಹಕ್ಕುಪತ್ರ ಹಾಗೂ ಜಟ್ಟಿ ಕಾಮಗಾರಿ ವಿಳಂಬ ಮಾಡಿದ್ದಕ್ಕಾಗಿ ಕೋಟಾದ ಕೋಡಿ ಕಲ್ಯಾಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಚುನಾವಣೆ ಬಹಿಷ್ಕರಿಸುವುದಾಗಿ ಗುಡುಗಿದ್ದಾರೆ. ಜನರ ಸಮಸ್ಯೆ ಆಲಿಸುವ ಜನಪ್ರತಿನಿಧಿಗಳು ಗುಂಪುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾದರೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವವರು ಯಾರು ಎಂದು ಸ್ಥಳೀಯ ಮೀನುಗಾರಿಕಾ ಮುಖಂಡ ಲಕ್ಷ್ಮಣ್ ಸುವರ್ಣ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಜೀವನ ಮಾಡ್ತಾ ಇದ್ರೂ ಇಲ್ಲಿ ತನಕ ಹಕ್ಕುಪತ್ರ ಸಿಕ್ಕಿಲ್ಲ. ಹಕ್ಕುಪತ್ರ ಕೇಳೋಕೆ ಹೋದ್ರೆ ಅಧಿಕಾರಿಗಳು ದಾಖಲೆ ಪತ್ರಗಳನ್ನು ಕೇಳ್ತಾ ಇದ್ದಾರೆ. ನಮ್ಮ ಪೂರ್ವಜರ ದಾಖಲೆ ಪತ್ರಗಳನ್ನು ಎಲ್ಲಿಂದ ತರೋದು ಅಂತ ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ನೀವು ವೋಟ್ ಹಾಕೋದೇ ಪಕ್ಷ ಕಾಣ, ನೀವು ಯಾವ ಪಕ್ಷ ಬೇಕಾದ್ರೂ ಇವೊಂದೊಂದು ಪಾರ್ಟಿ ನನ್ನೊಂದು ಪಾರ್ಟಿ ಅವನೊಂದು ಪಾರ್ಟಿ ಯಾರು ಎಲ್ಲ ನಾವು ಮುಂದೆ ಮಾಡೋದು. ಈಗ ಇವತ್ತು ನಾವು ಸಭೆ ಕರೆದಬೇಕಂತೇಳಿ ಚುನಾವಣಾ ಬಹಿಷ್ಕಾರ ಮಾಡೋದು. ನಾವು 3 ಜನ ನೋಡಿ ಹಕ್ಕುಪತ್ರ ಏನೇ ಅಂತದ್ದು ಅಲ್ಲ, ಹಿಂದಿನ ದಾಖಲೆಗಳು ಬರುವ ಹಿಂದಿನ ದಾಖಲೆ ನಮ್ಮ ಊರಲ್ಲಿ ರಾಜಕೀಯ ಒಬ್ಬ ಆ ಟೀಮ್ ಯಾರು ಮಾಡುದು? ನಾವು ಮಾಡುದು, ಊರ್ನಾರು ನೀವೆಲ್ಲರೂ ಯಾರು ಮುಖಂಡ್ರು, ನೀವೆಲ್ಲ ಲೀಡರ್ ಇದ್ರೆ ಲೀಡರ್ ಕೆಲಸ ಲೀಡರ್ನ ಅದನ್ನ ಸ್ವಲ್ಪ ಇದು ಮಾಡ್ಕೊಳ್ಳಿ. ಈಗ ಇದು ಭಾಷಣದಲ್ಲ 3 ಪಂಗಡ ಆಯ್ತು ಅಂತ ಹೇಳಿದ್ರೆ 3 ಪಂಗಡ ಆದ ಕಾರಣ ಏನು? ನಾವು ಊರಿನಲ್ಲಿ ನಮಗೆ ಸರ್ಕಾರದಿಂದ 2012ರಿಂದ ಈ ಜಾಗಕ್ಕೆ ಅಕ್ರಮ ಸಕ್ರಮಕ್ಕೆ ಮಂಜೂರಾತಿಯಾಗಿದೆ. ಮಂಜೂರಾತಿಯಾಗಿ 9 ವರ್ಷಗಳ ಸಂದವು. ಅಧಿಕಾರಿಗಳು ಕೆಲವೇ ನೆಪದಿಂದ ನಮಗೆ ಅಕ್ರಮ ಸಕ್ರಮಕ್ಕೆ ಸಕ್ರಮೀಕರಣ ಮಾಡೋಕ್ಕೆ ಯಾವುದೇ ಅವಕಾಶ ಕೊಡಲಿಲ್ಲ. ದಾಖಲೆ ಕೇಳ್ತಾ ಇದ್ದಾರೆ. ದಾಖಲೆ ಕೇಳಿದರೆ ನಾವು ಇದು 50 ವರ್ಷದ ಹಿಂದೆ ನಮ್ಮ ಪೂರ್ವಜರೆಲ್ಲ ಇದ್ದಂಥ ಜಾಗ ಇದೆ. ಈಗ ಅವರೆಲ್ಲ ಮೃತಪಟ್ಟರ ಮೇಲೆ ಅವರ ವಂಶವೇ ಇದ್ದಾರೆ. ಅವರಿಗೆ ಅದು ಹಿಂದಿನ ದಾಖಲೆ ಕೊಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಆದ್ದರಿಂದ ನಮಗೆ ದಾಖಲೆ ಇಲ್ಲ. ತೆಂಗಿನ ಮರಗಳನ್ನು ಸರ್ವೆ ಮಾಡಿ ನಮಗೆ ಇದನ್ನು ಕೊಡಿ ಅಂತ ಹೇಳ್ತಾರೆ. ಆವಾಗ ಅವರು ತೆಂಗಿನ ಮರಗಳನ್ನೆಲ್ಲ ಸರ್ವೆ ಮಾಡಿದ್ರು. ತೋಟಗಾರಿಕೆ ಇಲಾಖೆಯವರು ಆಯುಷ್ಯಗಳನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ. ಆದರೂ ಅದಕ್ಕೂ ಸಹ ಅವರು ಮನ್ನಣೆ ಕೊಡಲಿಲ್ಲ. ಹಾಗೆ ಉಂಟದು. ಇದೇ ರೀತಿ ನಾವು ಪ್ರತಿ ಸಭೆಗೂ ಹೋದಾಗೂ ಮಾಡ್ತೇವೆ ಅಂತೇಳಿ ಚುನಾವಣೆಗಳೇ ಕಾರಣ ಕೊಟ್ಟು ಕೆಲವು ವರ್ಷಗಳು ಸಂದವು. ಆದ್ದರಿಂದ ಇನ್ನೂ ಇದೇ ರೀತಿ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೆಲ್ಲ ಗ್ರಾಮಸ್ಥರು ಸೇರಿ ಇದೇ ಒಂದು ನಿರ್ಧಾರ ಗಟ್ಟಿಯಾಗಿ ನಾವು ಮಾಡಿದ್ದೇವೆ. ಮತ್ತು ಹಾಗೆ ಜಟ್ಟಿ ಸಹ ಅದು ಒಂದು ಪ್ರಮುಖ ಕೆಲಸ. ಅದು ಲಕ್ಷಾಂತರ ಜನರಿಗೆ ಜೀವನ ಹೋಗುವುದು, ಉದ್ಯೋಗ ಸಿಗುವಂಥ ಒಂದು ಇದು. ಅದು 2017ರಿಂದ ನಿಂತೋಗಿದೆ ಕೆಲಸ. ಅದು ಯಾಕಂತೇಳಿ ಯಾವುದೂ ಗೊತ್ತಾಗೋದಿಲ್ಲ ನಮಗೆ. ಇಲ್ಲಿ ಊರಿನವರು ಸಮಿತಿಯವರು ನಮ್ಮ ಹತ್ರ ಬಂದು ಕೇಳಿದಾಗ ಚುನಾವಣೆ ಬಹಿಷ್ಕಾರಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾವು ಅದಕ್ಕೆ ಒಪ್ಪಿದ್ದೇವೆ. ನಮ್ಮ ಊರಿನಲ್ಲಿ ಹೂಳೆತ್ತುವುದು ಮತ್ತು ಜಟ್ಟಿ ಮತ್ತು ಅಕ್ರಮ ಸಕ್ರಮಕ್ಕೆ ನಮಗೆ ಯಾವುದು ಗೌರ್ಮೆಂಟಿಂದ ಇಷ್ಟದವರೆಗೆ ಇದು ಸಿಕ್ಕಲಿಲ್ಲ. ಆದ್ದರಿಂದ ನಾವು ಅದಕ್ಕೆ ನಿಮಗೆ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿ ನಾವು ಅವರಿಗೆ ಬೆಂಬಲಕ್ಕೆ ಸೂಚಿಸಿದ್ದೇವೆ. ಆದ್ದರಿಂದ ಚುನಾವಣೆಯನ್ನು ನಾವು ಕೂಡ ಅವರೊಟ್ಟಿಗೆ ಬಹಿಷ್ಕಾರ ಮಾಡ್ತೇವೆ. ಕೋಡಿ ಗ್ರಾಮದ ಹೊಸಬೆಂಗ್ರೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿತ್ತ. ತುಂಬ ವರ್ಷದಿಂದ ಇಲ್ಲಿ ವಾಸ ಮಾಡ್ತಿತ್ತು. ಆದರೆ ನಮಗೆ ಇದುವರೆಗೂ ಹಕ್ಕುಪತ್ರ ಬಂದಿಲ್ಲ. ಅದಕ್ಕೋಸ್ಕರ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಅದು ಅಷ್ಟು ಹಣ ಕೊಟ್ಟು ಹೇಳಿದಷ್ಟು ಹಣ ಕೊಟ್ಟು ತಗೊಳ್ಳುವಷ್ಟು ನಮಗೊಂದು ಕೆಪಾಸಿಟಿ ಇಲ್ಲ. ಹಾಗಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೇವೆ. ದಯವಿಟ್ಟು ನಮಗೆ ಹಕ್ಕುಪತ್ರ ಸಿಕ್ಕಬೇಕಾಗಿ ವಿನಂತಿ.